ಬಂಟ್ವಾಳ ತಾಲೂಕಿನ ಮೂಡು ನಡುಗೋಡು ಗ್ರಾಮದ ಕರಂಕಿ ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ನ ದತ್ತು ಯೋಜನೆಯಡಿ ನಿರ್ಮಾಣಗೊಳ್ಳುತ್ತಿರುವ ದಡ್ಡಲಕಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಉನ್ನತೀಕರಿಸಿದ ಶಾಲೆಯ ಮೇಲಂತಸ್ತಿನ ಕಟ್ಟಡ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಈ ಕಟ್ಟಡ ಉದ್ಘಾಟನಾ ಸಮಾರಂಭ ಜನವರಿ 5ರಂದು ನಡೆಯಲಿದ್ದು, ಕರ್ನಾಟಕ ರಾಜ್ಯಪಾಲ ವಜುಭಾಯಿ ವಾಲಾ ಅವರಿಂದ ಲೋಕಾರ್ಪಣೆಗೊಳ್ಳಲಿದೆ. ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಮುಚ್ಚುವ ಹಂತದಲ್ಲಿದ್ದ ಶಾಲೆಯನ್ನ ಉಳಿಸಿದ್ದು ಮಾತ್ರವಲ್ಲದೆ, ದತ್ತು ಸಂಸ್ಥೆಯೊಂದು ಸರ್ಕಾರದ ನಯಾ ಪೈಸೆಯ ಅನುದಾನವನ್ನ ಪಡೆಯದೆ 2 ಅಂತಸ್ತಿನ ಸುಸಜ್ಜಿತ ಕಟ್ಟಡವನ್ನ ಸರ್ಕಾರಿ ಶಾಲೆಯೊಂದಕ್ಕೆ ನಿರ್ಮಿಸಿಕೊಟ್ಟಿರುವುದು ರಾಜ್ಯದಲ್ಲೇ ಪ್ರಥಮ. ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ ದಡ್ಡಲಕಾಡು ಶಾಲೆಯನ್ನ ದತ್ತು ಸ್ವೀಕರಿಸಿದ ಬಳಿಕ ಹಂತ ಹಂತವಾಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆಯಾದ ಕಾರಣ ಹೊಸ ಕಟ್ಟಡ ನಿರ್ಮಾಣದ ಅನಿವಾರ್ಯತೆ ಉಂಟಾಯಿತು. ಅದರಂತೆ ಸುಮಾರು 1.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾನಿಗಳ ನೆರವು ಪಡೆದುಕೊಂಡು 8 ಕೊಠಡಿಗಳ ಮೊದಲ ಅಂತಸ್ತಿನ ಕಟ್ಟಡವನ್ನ ನಿರ್ಮಿಸಿದ್ದು, 2017 ಮೇ 22ರಂದು ಕೇಂದ್ರದ ಅಂಕಿಅಂಶಗಳ ಖಾತೆ ಸಚಿವರಾಗಿದ್ದ ದಿವಂಗತ ಅನಂತ್ ಕುಮಾರ್ ಅವರು ಉದ್ಘಾಟಿಸಿದ್ರು. ಬಳಿಕ ಮತ್ತೆ ವಿದ್ಯಾರ್ಥಿಗಳ ದಾಖಲಾತಿ ಅಧಿಕಗೊಂಡಿದ್ದು, ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಕಟ್ಟಡದಲ್ಲಿ ವಿದ್ಯಾಭ್ಯಾಸ ಪಡೆಯುವ ನಿಟ್ಟಿನಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 16 ಹೆಚ್ಚುವರಿ ಕೊಠಡಿಗಳ ಮೇಲಂತಸ್ತಿನ ಕಟ್ಟಡವನ್ನ ನಿರ್ಮಿಸಲಾಗಿದ್ದು, ಲೋಕಾರ್ಪಣೆಗೆ ಸಿದ್ಧಗೊಳ್ಳುತ್ತಿದೆ. ಹೊಸ ಕಟ್ಟಡಕ್ಕೆ ತಾಗಿಕೊಂಡೇ 11 ಕೊಠಡಿಗಳ ಮತ್ತು ಕಟ್ಟಡಗಳ ನಿರ್ಮಾಣ ಕಾಮಗಾರಿಯು ಪ್ರಗತಿಯಲ್ಲಿದೆ. ಕರ್ನಾಟಕ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ದಡ್ಡಲಕಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲಂತಸ್ತಿನ ಕೊಠಡಿಯನ್ನ ಉದ್ಘಾಟಿಸಲಿದ್ದಾರೆ. ದಡ್ಡಲಕಾಡು ಶಾಲೆಯ ಈ ವಿದ್ಯಾದೇಗುಲದ ಮೇಲಂತಸ್ತಿನ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮದ ಇದೇ ಬರುವ 5ನೇ ತಾರೀಕಿನಂದು ರಾಜ್ಯಪಾಲರ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಇದರ ಪೂರ್ವ ಸಿದ್ಧತೆಯು ಭರ್ಜರಿಯಿಂದ ನಡೀತಾ ಇದೆ. ಊರಿನ ಹಾಗೂ ಮಕ್ಕಳ ಪೋಷಕರಿಂದ ಶ್ರಮದಾನದ ಮೂಲಕ ಹಾಗೂ ಭರದಿಂದ ಸಾಗುತ್ತಿದೆ. ಇದರ ಒಂದು ಅದ್ದೂರಿ ಕಾರ್ಯಕ್ರಮ 5ನೇ ತಾರೀಕು ಮಧ್ಯಾಹ್ನ 3:30 ಗಂಟೆಗೆ ರಾಜ್ಯಪಾಲರಿಂದ ಸುಮಾರು 14 ಕೊಠಡಿಗಳ ಈ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಹಾಗೂ ಕೇಂದ್ರ ಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಮಂತ್ರಿಯವರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ದೇಶಕ್ಕೆ ಒಂದು ಮಾದರಿಯಾಗಿ ಈ ಕಾರ್ಯಕ್ರಮ ನಡೆದು ಸುಮಾರು 1 ಕೋಟಿ ವೆಚ್ಚದ ಈ ಅಂದಾಜು ವೆಚ್ಚದ